ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕೀರ್ತಿಕಾ. ಒಂದು ದೊಡ್ಡ ಕಾಡು. ಆ ಕಾಡಿನ ಮಧ್ಯದಲ್ಲಿ ಗಂಗವ್ವ ಮತ್ತು ಮಾದಪ್ಪ ಎಂಬ ದಂಪತಿಗಳು ವಾಸವಾಗಿದ್ದರು. ಮಾದಪ್ಪ ಪ್ರತಿದಿನ ಕಾಡಿಗೆ ಹೋಗಿ ಕಾಡಿನಲ್ಲಿರುವ ಕಟ್ಟಿಗಳನ್ನು ಕಡಿದು ಪಟ್ಟಣಕ್ಕೆ ಹೋಗಿ ಮಾರುವುದೇ ಮಾದಪ್ಪನ ಕೆಲಸ. ಹೀಗೆ ತಮ್ಮ ಜೀವನ ನಡೆಯುತ್ತಿತ್ತು. ಆದರೆ ಗಂಗವ್ವಳಿಗೆ ಒಂದೇ ಒಂದು ಚಿಂತೆ, ಅವಳಿಗೆ ಮಕ್ಕಳಿರಲಿಲ್ಲ. ಈ ಕೊರಗಿನಿಂದ ಅವಳು ತುಂಬಾ ಬೇಸರದಿಂದಿದ್ದಳು. ಮಾದಪ್ಪ ಎಂದಿನಂತೆ ಕಾಡಿಗೆ ಹೋದ. ಕಾಡಿನಲ್ಲಿರುವ ಕಟ್ಟಿಗಳನ್ನು ಕಡಿಯುತ್ತಿರುವಾಗ ಒಂದು ದೊಡ್ಡ ಮರದ ಕೆಳಗೆ ಒಂದು ಸಣ್ಣ ಮುಂಗುಸಿ ಕುಳಿತಿತ್ತು. ಅದು ನೋಡಲು ತುಂಬಾ ಚೆನ್ನಾಗಿತ್ತು. ಮಾದಪ್ಪ ಅದರ ಹತ್ತಿರ ಹೋಗಿ ಅದರ ಬೆನ್ನು ಸವರಿದನು. ಅದು ಅಲ್ಲೇ ಕುಳಿತಿತ್ತು. ಆ ನಂತರ ಮಾದಪ್ಪ ಮುಂಗುಸಿಯನ್ನು ಎತ್ತಿಕೊಂಡು ಹೋಗಿ ಗಂಗವ್ವಳಿಗೆ ತೋರಿಸುತ್ತಾನೆ. ಮಕ್ಕಳಿಲ್ಲದ ಗಂಗವ್ವಳಿಗೆ ಈ ಮುಂಗುಸಿಯನ್ನು ನೋಡಿ ತುಂಬಾ ಸಂತೋಷ ಆಯಿತು. ಮುದ್ದಾಡಿದಳು, ಕೊಂಡಾಡಿದಳು. ಈ ಮುಂಗುಸಿಯನ್ನು ಚೆನ್ನಾಗಿ ಬೆಳೆಸಿದಳು. ಹೀಗೆ ದಿನ ಕಳೆದಂತೆ ಗಂಗವ್ವ ಗರ್ಭಿಣಿಯಾಗಿ ಒಂದು ಹೆಣ್ಣು ಮಗುವಿಗೆ ಜನ್ಮವಿಟ್ಟಳು. ಈ ಮಗು ಏನಾದರೂ ತೊಟ್ಟಿಲಲ್ಲಿ ಅಳುತ್ತಿದ್ದರೆ ಗಂಗವ್ವಳ ಕಾಲಡಿಗೆ ಹೋಗಿ ವಿಷವನ್ನೆಲ್ಲ ತಿಳಿಸುತ್ತಿತ್ತು. ನನ್ನ ಸಂತೋಷಕ್ಕೆ ಆ ಮುಂಗುಸಿಯೇ ಕಾರಣ ಎಂದು ಮುಂಗುಸಿಯನ್ನು ಕೊಂಡಾಡಿದಳು. ಮಗು ಮತ್ತು ಮುಂಗುಸಿ ತುಂಬಾ ಅನ್ಯೋನ್ಯವಾಗಿದ್ದರು. ಹೀಗೆ ದಿನ ಕಳೆದಂತೆ ಮಾದಪ್ಪ ಕಾಡಿಗೆ ಹೋದ. ಗಂಗವ್ವ ಒಳಗೋಗಿ ನೋಡುತ್ತಾಳೆ, ಕೊಳದಲ್ಲಿ ಒಂದು ಹನಿಯೂ ನೀರಿಲ್ಲ. ನನ್ನ ಗಂಡ ಬಿಸಿಲಿಂದ ದಣಿದು ಬಂದು ನೀರು ಕೇಳಿದರೆ ನಾನೇನು ಮಾಡಲಿ? ಸ್ವಲ್ಪ ಹೊತ್ತು ಯೋಚಿಸುತ್ತಾಳೆ. ಆನಂತರ ಮುಂಗುಸಿಯನ್ನು ಕರೆಯುತ್ತಾಳೆ. ನೋಡು ಮುಂಗುಸಿ, ಕೊಡದಲ್ಲಿ ಒಂದು ಹನಿಯೂ ನೀರಿಲ್ಲ. ನನ್ನ ಗಂಡ ಬಿಸಿಲಿಂದ ದಣಿದು ಬಂದು ನೀರು ಕೇಳಿದರೆ ನಾನೇನು ಮಾಡಲಿ? ಅದಕ್ಕಾಗಿ ದೂರದಲ್ಲಿರುವ ನದಿ ತೀರಕ್ಕೆ ಹೋಗಿ ಕುಡಿಯಲು ನೀರು ತರುತ್ತೇನೆ. ಮನೆ ಕಡೆ ಜೋಪಾನ, ಮಗು ತೊಟ್ಟಿಲಲ್ಲಿ ಮಲಗಿದೆ ಎಂದು ಗಂಗವ್ವ ಹೊರಗೋಗುವುದನ್ನೇ ನೋಡುತ್ತಿದ್ದ ಬೇಲಿಯಲ್ಲಿದ್ದ ಕರಿನಾಗರ ಹಾವೊಂದು ಸರಸರನೆ ತವಳಿಕೊಂಡು ಬಂದಿತು. ತೊಟ್ಟಿಲ ಹಗ್ಗವನ್ನೇ ಏರಿಬಿಟ್ಟಿತು. ಇನ್ನೇನು ಮಗುವನ್ನು ಕಚ್ಚಲು ಮುಂದಾಗುತ್ತಿತ್ತು. ಮುಂಗುಸಿಗೆ ಕೋಪ, ರೋಷ, ಆವೇಶ ಎಲ್ಲ ಬಂದು ಮುಂಗುಸಿಯ ಸಿಟ್ಟು ನೆತ್ತಿಗೇರಿತು. ಮುಂಗುಸಿ ತಾನಿದ್ದ ಜಾಗದಿಂದ ಹಾವಿನ ಹೆಡೆಯನ್ನು ಕಚ್ಚಿ ನೆಲಕ್ಕೆ ಅಪ್ಪಳಿಸಿತು. ಇತ್ತ ಕಡೆ ರೋಷ ಉಕ್ಕಿದ ಹಾವು ಮುಂಗುಸಿಯನ್ನು ಬಡಿದು ಕಚ್ಚಿತು. ಹಾವು, ಮುಂಗುಸಿ, ಮುಂಗುಸಿ, ಹಾವು ಇವುಗಳ ನಡುವೆ ಘೋರವಾದ ಯುದ್ಧವೇ ನಡೆಯಿತು. ಮುಂಗುಸಿಯ ಹೊಡೆತವನ್ನು ತಾಳಲಾರದೆ ಹಾವು ಕೊನೆ ಉಸಿರೆಳೆದಿತ್ತು. ಮುಂಗುಸಿ ಗಾಬರಿಂದ ತೊಟ್ಟಿಲ ಬಳಿ ಹೋಗಿ ನೋಡುತ್ತದೆ. ತೊಟ್ಟಿಲಲ್ಲಿದ್ದ ಮಗು ಕಿಲಕಿಲಾನೆ ನಗುತ್ತಿತ್ತು. ಈ ವಿಷಯವನ್ನು ಗಂಗವ್ವಳಿಗೆ ತಿಳಿಸಬಾರದೆಂದು ಮೈಯಲ್ಲಿದ್ದ ರಕ್ತಸಿಕ್ತವಾದ ಮೈಯನ್ನು ನೆಕ್ಕುತ್ತಾ ಬಾಗಿಲ ಬಳಿ ಬಂದು ಕುಳಿತಿತ್ತು. ಗಂಗವ್ವ ಕೈ ಬಳಿ ಬರುತ್ತಿರುವಾಗ ಮುಂಗುಸಿಯ ಮೈಯಲ್ಲಿದ್ದ ರಕ್ತಸಿಕ್ತವಾದ ಮೈಯನ್ನು ನೋಡಿ ದಂಗಾದಳು. ಅಯ್ಯೋ ಪಾಪಿ, ನನ್ನ ಮಗುವನ್ನು ಕೊಂದೇ ಬಿಟ್ಯಾ ಎಂದು ಆವೇಶದಿಂದ ತುಂಬಿದ ಕೊಡವನ್ನು ಮುಂಗುಸಿಯ ತಲೆಗೆ